ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2795 ದಿನ ಮುಖ್ಯಮಂತ್ರಿಯಾಗಿ ಮುಂದುವರೆದು ದಿವಂಗತ ದೇವರಾಜ ಅರಸು ಅವರ ದಾಖಲೆ ಮುರಿದಿಲ್ಲ. ನಿಜವಾಗಿ ದೇವರಾಜ ಅರಸರ ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿಲ್ಲ. ಅರಸರು ಸತತ ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ನೇರ 2794 ಇಲ್ಲವೇ 7 ವರ್ಷ 239 ದಿನ ಮುಖ್ಯಮಂತ್ರಿ ಆಳಿದ್ರು. ಆಮೇಲೆ ಅರಸರನ್ನ ಕಿತ್ತು ಹಾಕಿ ಕಾಂಗ್ರೆಸ್ ಪಕ್ಷ ತನ್ನ ಕಾಲಿಗೆ ತಾನೇ ಕಲ್ಲು ಹಾಕಿಕೊಂಡಿತ್ತು. ಸಿದ್ದರಾಮಯ್ಯರ ವಿರುದ್ಧವೂ ಅದೇ ಕತೆ ಇಂದಿನದ್ದು. ಸಿದ್ದರಾಮಯ್ಯನವರು ಸತತ ಎರಡನೆಯ ಅವಧಿಗೆ ಮುಖ್ಯಮಂತ್ರಿ ಆಗಲಿಲ್ಲ. ನಡುವೆ ಒಂದು ಅವಧಿಯ ಬಳಿಕ ಎರಡನೆಯ ಬಾರಿ ಆದ್ರು. ಆದರೆ ಅರಸರ ಒಟ್ಟು ಮುಖ್ಯಮಂತ್ರಿ ಅವಧಿಯ ದಾಖಲೆಯನ್ನ ಅವರು ಮುರಿದಿದ್ದಾರೆ. ನಿಜಲಿಂಗಪ್ಪನವರು 7 ವರ್ಷ 175 ದಿನ ಮುಖ್ಯಮಂತ್ರಿಯಾಗಿದ್ರು. ಅವರು ನಡುವೆ ಚುನಾವಣೆ ಸೋತು ಬಿಟ್ಟುಕೊಟ್ಟ ಕ್ಷೇತ್ರದ ಮರುಚುನಾವಣೆಯಲ್ಲಿ ಗೆದ್ದು ಎರಡನೆಯ ಅವಧಿಗೆ ಮುಖ್ಯಮಂತ್ರಿ ಆದವರು. ನಡುವೆ ಎಸ್ಆರ್ ಕಂಠಿಯವರು ಭರತನಂತೆ ಅಲ್ಪಕಾಲ ಮುಖ್ಯಮಂತ್ರಿಯಾಗಿದ್ದು ಅದನ್ನ ನಿಜಲಿಂಗಪ್ಪರಿಗೆ ಕಾಪಿಟ್ಟು ಒಪ್ಪಿಸಿದ್ರು. ಬಳಿಕ ಅವರ ಸಂಪುಟದಲ್ಲಿ ಸಚಿವರಾದರು. ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ, ಸಾಮಾಜಿಕವಾಗಿ ಮುಂದುವರೆದವರು. ಯಾಕಂದರೆ ಅರಸು ಇದೆಯಲ್ಲ, ರೂಲಿಂಗ್ ಕ್ಲಾಸ್, ಪಾಪ್ಯುಲೇಷನ್ ವೈಸ್ ಕಡಿಮೆ, ಪಾಪ್ಯುಲೇಷನ್ ವೈಸ್ ಭಾಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು. ಸೊ ಅವರು